ಎಸ್ ಕಾಮಧೇನು ಫಿಲ್ಮ್ಸ್ನ ಗಿಲ್ಕಿ ಕನ್ನಡ ಚಿತ್ರದ ತೀರ ಸೇರುವ ವಿಚಾರ ಹಾಡನ್ನು ಖ್ಯಾತ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಬಿಡುಗಡೆಗೊಳಿಸಿದರು. ಮಂಗಳೂರಿನ ರಾಜ್ ಬಿ ಶೆಟ್ಟಿಯವರ ಕಚೇರಿಗೆ ಭೇಟಿ ನೀಡಿದ್ದ ಚಿತ್ರತಂಡ ರಾಜ್ ಬಿ ಶೆಟ್ಟಿಯವರ ಮೂಲಕವೇ ಚಿತ್ರದ ಹಾಡನ್ನು ಬಿಡುಗಡೆಗೊಳಿಸಿದರು. ವಿಚಾರ ಈ ಬಾಳಲಿ ಬೀಸಿದೆ ತಂಗಾಳಿ ಎದೆಯ ಬೀದಿಗೆ ದಾರಿ ತುದಿಗೆ ಹೊಸ ತಿರುವಿದೆ. ಬಳಿಕ ಹಾಡನ್ನು ವೀಕ್ಷಿಸಿದ ಅವರು ಹಾಡಿನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಈ ಚಿತ್ರತಂಡದಲ್ಲಿ ಹೆಚ್ಚಿನವರು ನನ್ನ ಮಿತ್ರರೇ ಆಗಿದ್ದು ಹಾಡು ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲದೆ ಗಿಲ್ಕಿ ಚಿತ್ರ ಭಿನ್ನ ಕಥಾ ವಸ್ತುವನ್ನೊಳಗೊಂಡಿದ್ದು ಚಿತ್ರವನ್ನ ಬೆಂಬಲಿಸುವಂತೆ ಕೋರಿಕೊಂಡ್ರು. ನಾನು ಈಗಷ್ಟೇ ಒಂದು ಸಾಂಗ್ ನೋಡ್ಕೊಂಡ್ ಬಂದೆ ಅಂಡ್ ಗಿಲ್ಕಿ ಸಿನಿಮಾದ ತೀರಾ ಸೇರೋ ವಿಚಾರ ಅನ್ನುವಂಥ ಹಾಡು ವಾಸುಕಿ ವೈಭವ್ ಅವರು ತುಂಬಾ ಚೆನ್ನಾಗಿ ಅಂದ್ರೆ ಹಾಡ್ತಾರೆ. ಇದರಲ್ಲಿ ಪದ ಬರೆದಿದ್ದಾರೆ ಅಂಡ್ ಭರತ್ ಅವರು ಹಾಡಿರುವಂಥದ್ದು, ಆದಿಲ್ ನದಾಫ್ ಅವರ ಮ್ಯೂಸಿಕ್ ಇರುವಂಥ ಸಾಂಗ್ ಇದು. ಅಂಡ್ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಒಂದು ನನಗೆ ವಾಸುಕಿ ಅವರು ಅಂಡ್ ತಾರಕ್ ಪುನಪ್ಪ ಅಂಡ್ ಹಿಂದ್ಗಡೆ ನಿಂತಿರೋ ಚೈತ್ರಾಜಯ ಆಚಾರ್ ಅಂಡ್ ಇದರ ಡೈರೆಕ್ಟರ್ ಬಂದು ಸುನಿಲ್ ಕುಮಾರ್ ವೈಕೆ ಅಂತ ಅಂಡ್ ಎಸ್ ಕಾಮಧೇನು ಫಿಲ್ಮ್ಸ್ ಇಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸರ್. ಅಂಡ್ ನಂಗೆ ಬಹಳ ಇಷ್ಟ ಆಗಿದ್ದು ಈ ಸಾಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ಗಳು. ಫಸ್ಟ್ ಆಫ್ ಆಲ್ ಸೆರೆಬ್ರಲ್ ಪಾಲ್ಸಿ ಅನ್ನುವಂಥ ಒಂದು ಸಿಂಡ್ರೋಮ್ನ ಅದನ್ನ ಬಹಳ ಕಮ್ಮಿ ಜನ ತುಂಬಾ ಚೆನ್ನಾಗಿ ಡಿಪಿಕ್ಟ್ ಮಾಡೋಕ್ಕಾಗಿರೋದು. ಇವ್ರ ಸಿನಿಮಾದಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಇವ್ರು ಪರ್ಫಾರ್ಮ್ ಮಾಡಿದ್ದಾರೆ. ತಾರಕ್ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಅದನ್ನ ಶೂಟ್ ಮಾಡಿರುವಂತ ರೀತಿ ಇರ್ಬೋದು. ಕಾರ್ತಿಕ್ ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದಾರೆ, ಆ ಫ್ರೇಮ್ಗಳನ್ನ ಕ್ಯಾಪ್ಚರ್ ಮಾಡಿರೋ ರೀತಿ. ಸೊ ದಯವಿಟ್ಟು ಈ ಸಾಂಗ್ ಅನ್ನು ನೋಡಿ. ಅಂಡ್ ಗಿಲ್ಕಿ ಈ ಸಿನಿಮಾದ ಹೆಸರು ತುಂಬಾ ಒಂದು ಹೊಸ ಸಬ್ಜೆಕ್ಟ್ ಜೊತೆ ನಮ್ಮ ಮುಂದೆ ಬರ್ತಾ ಇದೆ. ಈ ಸಿನಿಮಾಗೆ ತುಂಬಾ 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 ಒಳ್ಳೇದಾಗ್ಲಿ. ಚಿತ್ರದ ನಿರ್ದೇಶಕ ವೈಕೆ, ನಿರ್ಮಾಪಕ ನರಸಿಂಹ ಕುಲಕರ್ಣಿ, ನಾಯಕಿ ಚೈತ್ರ ಆಚಾರ್ ಈ ವೇಳೆ ಉಪಸ್ಥಿತರಿದ್ದರು. ಪ್ರೀತಿ ಸೋಕಿ ಬೆಳಕೊಂದು ಆರಂಭವಾಗಿದೆ, ಜೀವ ಜೀಗಿ ನೆನಪೆಲ್ಲ ಉಯ್ಯಾಲೆಯ